ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ವೀಕ್ಷಕರೇ, ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗಾದರೆ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮಾವಿನಕಾಯಿ ಅಂದ್ರೇ ಸಾಕು, ಬಾಯಲ್ಲೆಲ್ಲ ನೀರು ಬಂದುಬಿಡುತ್ತೆ ಅಲ್ವಾ? ಹಾಗಾದರೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಎಷ್ಟು ಟೇಸ್ಟ್ ಇರ್ಬೋದು. ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಮಾವಿನಕಾಯಿ ಉಪ್ಪಿನಕಾಯನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 30 ಮಾವಿನಕಾಯಿ ಮಿಡಿಗಳನ್ನು ತೆಗೆದುಕೊಂಡಿದ್ದೇನೆ. ಅಂದರೆ ತೀರಾ ಸಣ್ಣ ಮಿಡಿ ಅಲ್ಲ, ತೀರಾ ಬಲ್ತಿರುವಂಥ ಮಿಡಿಯೂ ಕೂಡ ಅಲ್ಲ, ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಮಾವಿನಕಾಯಿ ಮಿಡಿಗಳನ್ನು ತೆಗೆದುಕೊಂಡು ಅದನ್ನು ಉಪ್ಪಲ್ಲಿ ಹಾಕಿರ್ತೇನೆ. ಅಂದರೆ ಕಲ್ಲುಪ್ಪಲ್ಲಿ ಹಾಕಿಡುವಂಥದ್ದು. ಇದನ್ನು ನಾನು ಕಡಿಯುವ ಕಲ್ಲಿನ ಕೆಳಗಡೆ ಹಾಕಿಡ್ತೇನೆ. ಯಾಕೆಂದರೆ ಹೀಗೆ ಮಾಡೋದ್ರಿಂದ ಮಾವಿನಕಾಯಿ ಚೆನ್ನಾಗಿ ಉಪ್ಪನ್ನು ಎಳೆದುಕೊಳ್ಳುತ್ತೆ ಮತ್ತು ಆ ಉಪ್ಪಲ್ಲಿ ಅದು ಸಿರುಣ್ತದೆ. ಹೀಗೆ ಮಾಡಿ ಒಂದು ವಾರಗಳ ಕಾಲ ಇದನ್ನು ಈ ರೀತಿಯಲ್ಲೇ ಇಡಬೇಕಾಗ್ತದೆ. ಇದಕ್ಕೆ ಯಾವುದೇ ರೀತಿಯ ನೀರನ್ನು ಸೇರಿಸಲಿಕ್ಕಿಲ್ಲ. ಇನ್ನು ಇದು ಉಪ್ಪು ನೀರಾಗಿ ಬರಬೇಕು, ಅಂದರೆ ಉಪ್ಪೇ ನೀರು ಬಿಡಬೇಕು. ಹಾಗೆ 1 ವಾರಗಳ ಕಾಲ ಇಟ್ಟರೆ ಈ ರೀತಿ ಉಪ್ಪು ನೀರೆಲ್ಲ ಬಿಟ್ಟು ಬಿಡ್ತದೆ. ಈಗ ನಾನು ಕಡಿಯುವ ಕಲ್ಲಿನ ಕೆಳಗಡೆ ಹಾಕಿಟ್ಟಿದ್ದೇನೆ. ಹೀಗೆ ನಾನು ಅದಕ್ಕೆ ಒಂದು ನೆಟ್ಟನ್ನು ಕೂಡ ಮುಚ್ಚಿದ್ದೇನೆ. ಯಾಕೆಂದರೆ ಅದರ ಒಳಗಡೆ ಒಂದು ಜಿರಳೆ ಎಲ್ಲ ಹೋಗ್ತದೆ ಅಲ್ವಾ, ಅದಕ್ಕಾಗಿ ಈ ರೀತಿಯಾಗಿ ಅದನ್ನು ಒಂದು ಸರಿಯಾಗಿ ಕವರ್ ಮಾಡಿಟ್ಟಿದ್ದೇನೆ. ಹೀಗೆ ಮಾಡೋದ್ರಿಂದ ಯಾವುದೇ ರೀತಿಯ ಜಿರಳೆ ಎಲ್ಲ ಹೋಗುವುದಿಲ್ಲ, ಇಲ್ಲಾದರೆ ಅದು ಹೋಗ್ತದೆ ಅದರ ಒಳಗಡೆ ಎಲ್ಲ. ಹಾಗಾಗಿ ಈ ರೀತಿಯಾಗಿ ನಾನು ಸರಿಯಾಗಿ ಅದನ್ನು ಮುಚ್ಚಿಟ್ಟಿದ್ದೇನೆ. 1 ವಾರ ಆದ ನಂತರ ನೋಡಿ, ಮಾವಿನ ಮಿಡಿ ಸರಿಯಾಗಿ ಸಿರಿಂಟಿದೆ. ಈ ರೀತಿಯಲ್ಲೇ ಆಗಬೇಕು, ಆದರೆ ಮಾತ್ರ ನಮಗೆ ಉಪ್ಪಿನಕಾಯಿ ಹಾಕಲಿಕ್ಕೆ ಆಗೋದು. ನೋಡಿ, ಇದರಲ್ಲಿ ಕೆಲವು ಹಾಳಾಗಿರ್ತದೆ, ಅದನ್ನು ತೆಗಿಬೇಕು. ನೋಡಿ, ಈ ರೀತಿಯಾಗಿ ಆದರೆ ಮಾತ್ರ ನಮಗೆ ಉಪ್ಪಿನಕಾಯಿ ಕೂಡ ಹಾಕಲಿಕ್ಕೆ ಅದು ಸಿದ್ಧ ಆಗ್ತದೆ. ಈಗ ನಾವು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಈ ರೀತಿಯ ಪ್ರೋಸೆಸ್ಸನ್ನು ಮೊದಲು ಮಾಡಬೇಕು. ಈಗ ಇದರಲ್ಲೆಲ್ಲ ಉಪ್ಪೆಲ್ಲ ನೀರಿರ್ತದಲ್ಲ, ಅದನ್ನು ಸ್ವಲ್ಪ ನಾವು ತೆಗಿಬೇಕಾಗ್ತದೆ. ಅಂದರೆ ತೆಗೆಯುವುದಂದರೆ ಹೋಲಿರುವಂಥ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಂಡ್ರೆ ಅದರ ನೀರೆಲ್ಲ ಸ್ವಲ್ಪ ಬಸ್ತೋಗ್ತದೆ. ಆನಂತರ ಇದನ್ನು ನೋಡಿ ಬಟ್ಟೆಯ ಸಹಾಯದಿಂದ ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸ್ಕೊಳ್ಬೇಕು. ಅದರಲ್ಲಿ ನೀರಿನ ಪಸೆಲ್ಲ ಇರ್ತದೆ ನೋಡಿ, ಅದೆಲ್ಲ ಸರಿಯಾಗಿ ಸ್ವಲ್ಪ ಒಣಗಿಕೊಳ್ಬೇಕು. ಒಣಗಿದ ನಂತರ ಅದು ಸರಿಯಾಗಿ ನೀರಿನ ಪಸೆ ಎಲ್ಲ ಬಿಟ್ಕೊಳ್ತದೆ. ಈಗ ನೋಡಿ, ನಾನು ಒಣಗಿಸುವಾಗ ಕೂಡ ಅಷ್ಟೇ ಒಂದು ನೆಟ್ಟನ್ನು ಹಾಕಿ ಒಣಗಿಸ್ತಾ ಇದ್ದೇನೆ. ಇಲ್ಲದ್ರೆ ಅದರಲ್ಲಿ ಕಸ ಎಲ್ಲ ಗಾಳಿಯಲ್ಲಿ ಬಂದು ಸೇರ್ತದೆ. ಹಾಗಾಗಿ ಇವಾಗ ನಾವು ಮಾವಿನಕಾಯಿಯ ಉಪ್ಪಿನಕಾಯಿ ಮಾಡಿಕೊಳ್ಳುವ. ಇಲ್ಲಿ ನಾನು ನೋಡಿ ಒಂದು ಗಿಡ್ಡ ಮೆಣಸು ತೊಗೊಂಡಿದ್ದೇನೆ. ಇದರಲ್ಲಿ ಒಂದು 50 ಗಿಡ್ಡ ಮೆಣಸು ತೊಗೊಂಡಿದ್ದೇನೆ. ಸ್ವಲ್ಪ ಸಾಸಿವೆ, ಒಂದು ಚಮಚದಷ್ಟು 1.5 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ತೆಗೆದು, ಉಪ್ಪಿನಕಾಯಿಗೆ ರಾತ್ರಿ ಕಡಿಯೋದಾದರೆ ಬೆಳಗಿನ ಹೊತ್ತು ಉಪ್ಪು ನೀರು ಮಾಡಿ ಇಟ್ಕೊಳ್ಬೇಕು. ಅಂದರೆ ಒಂದು 5-6 ಗ್ಲಾಸ್ ನೀರಿಗೆ ಒಂದು ಹಿಡಿಗಿಂತ ಸ್ವಲ್ಪ ಜಾಸ್ತಿ ಕಲ್ಲುಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಆ ನೀರನ್ನು ಕುದಿಸಿ ತಣಿಸಿ ಇಡಬೇಕು. ಮತ್ತು ಅದನ್ನು ರಾತ್ರಿ ಹೊತ್ತು ಉಪ್ಪಿನಕಾಯಿ ಮಾಡುವಾಗ ಅದಕ್ಕೆ ಹಾಕಲಿಕ್ಕೆ ಉಂಟು. ಇವಾಗ ಇಲ್ಲಿ ನಾನು ಸಣ್ಣ ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಸರಿಯಾಗಿ ಪುಡಿ ಮಾಡಿಟ್ಕೊಳ್ಬೇಕು. ಇವಾಗ ನೋಡಿ, ಸಾಸಿವೆ ಎಲ್ಲ ಪುಡಿ ಮಾಡಿಟ್ಕೊಂಡಿದ್ದೇನೆ. ಇದನ್ನು ಒಂದು ಬೌಲಲ್ಲಿ ಹಾಕಿಡಬೇಕು. ಇವಾಗ ಅದಕ್ಕಿಂತ ಸ್ವಲ್ಪ ದೊಡ್ಡ ಜಾರನ್ನು ತೆಗೆದುಕೊಂಡು ಮೆಣಸನ್ನು ಪುಡಿ ಮಾಡಲಿಕ್ಕೆ ಉಂಟು. ಅಂದರೆ ಸಣ್ಣ ಜಾರಲ್ಲಿ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮೆಣಸನ್ನು ಪುಡಿ ಮಾಡಿಕೊಳ್ತೇನೆ. ಮೆಣಸೆಲ್ಲ ಪುಡಿಯಾದ ನಂತರ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಇಡೀ ಅರಿಶಿನ ಸಿಕ್ಕಿದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಮತ್ತು ಇದಕ್ಕೆ ಪುಡಿ ಮಾಡಿಟ್ಕೊಂಡಂಥ ಸಾಸಿವೆ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇವಾಗ ನಾವು ಉಪ್ಪು ನೀರನ್ನು ಮಾಡ್ಕೊಂಡಿಟ್ಟಿದ್ದೇವೆ ಅಲ್ವಾ, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿಕೊಂಡು ಹಾಕಿ, ತುಂಬ ಹಾಕಲಿಕ್ಕೆ ಹೋಗಬಾರ್ದು. ಇವಾಗ ನೋಡಿ, ಇಷ್ಟು ಗ್ರೈಂಡ್ ಆದರೆ ಸಾಕಾಗ್ತದೆ. ಇವಾಗ ನಾವು ಕರೆದಿಟ್ಟಂಥ ಮಸಾಲೆಗೆ ಈ ಮಾವಿನ ಮಿಡಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ನೋಡಿ, ಮಿಕ್ಸ್ ಎಲ್ಲ ಮಾಡಿ ಆಯಿತು. ಇದಕ್ಕೆ ಬೇಕಿದ್ದರೆ ನೀವು ಸಾಸಿವೆ ಒಗ್ಗರಣೆಯನ್ನು ಹಾಕ್ಕೊಳ್ಬೋದು. ಇವಾಗ ನೋಡಿ, ಕಲರ್ ಎಷ್ಟು ಚೆಂದ ಬಂದಿದೆ ಅಂತ ಹೇಳಿ. ನಿಮಗೆ ಒಂದು ವೇಳೆ ಗಿಡ್ಡ ಮೆಣಸು ತುಂಬ ಖಾರ ಅಂತ ಅನಿಸಿದರೆ ಸ್ವಲ್ಪ ಉದ್ದ ಮೆಣಸನ್ನು 2 ಕೂಡ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಗಂಜಿ ಜೊತೆ ಉಪ್ಪಿನಕಾಯಿ ಇದ್ದರೆ ಅದರ ಊಟದ ರುಚಿಯೇ ಬೇರೆ. ವೀಕ್ಷಕರೇ, ನಿಮಗೆ ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ.
ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಮಗದೊಮ್ಮೆ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.